ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅದರ ಅಧ್ಯಕ್ಷರು ಸುಮಾರು 25 ವರ್ಷಗಳಿಂದ ಸತತವಾಗಿ ಅಪೆಕ್ಸ್ ಹಾಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಸಂಪಾದಿಸಿಕೊಂಡಂತಹ ಕೀರ್ತಿವಂತರು ರಾಜೇಂದ್ರ ಕುಮಾರ್ ಸರ್ ಜಿಲ್ಲೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಹಾಗೆ ಬೇರೆ ಬೇರೆ ಉದ್ಯಮಗಳಿಗೆ ಸಹಕಾರ ನೀಡುತ್ತಾ ಅವರ ಹಾಗೆ ದಯವಿಟ್ಟು ಅಲ್ಲಿ ಮಂಜುಟ್ಟಿ ಹತ್ರ ಇದ್ದ ದಯವಿಟ್ಟು ಪ್ರೇಕ್ಷಕರು ಸ್ವಲ್ಪ ಹಿಂದೆ ಸರಿ ಇರಿ. ಬ್ಯಾಂಡ್ ಸೆಟ್ಟರಿಗೆ ಅವಕಾಶ ಕೊಡಿ ದಯವಿಟ್ಟು ಪ್ಲೀಸ್. ಒಂದಷ್ಟು ಅವಕಾಶನ ಕೊಡಿ, ಅವರಿಗೆ ಅವಕಾಶ ಕೊಡಿ, ಸ್ಥಳಾವಕಾಶ ಕೊಡಿ. ಬೆಂಕಿಯಲ್ಲಿ ಕಸರತ್ತು ನಡೆದ ಉಂಟು. ದಯವಿಟ್ಟು ಬಂಧುಗಳೇ, ಕಬ್ಬಳ ಪ್ರೇಮಿಗಳೇ, ನಿಮಗಿರುವ ಕುತೂಹಲ ನಮಗಿದೆ. ಬೆಂಕಿಯಲ್ಲಿ ಸರಸ, ದಯವಿಟ್ಟು ಸ್ವಲ್ಪ ಹಿಂದೆ ಸರಿಯಿರಿ. ದಯವಿಟ್ಟು ಅಲ್ಲಿ ಸ್ವಲ್ಪ ಹಿಂದೆ ಸರಿಬೇಕು. ಬೆಂಕಿಯಲ್ಲಿ ಸರಸ ಆಗ್ತಾ ಉಂಟು. ನವಾಜ್ ರವರು ನಮ್ಮ ಅಧ್ಯಕ್ಷರು. ನಾನು ಅಧ್ಯಕ್ಷರು ವಿಜೇಶ್ ವೇಣುಗೋಪಾಲ್ ಕೂಡ ಒಟ್ಟಿಗೆ ಸ್ವಾಗತಿಸುತ್ತೇನೆ. ನಮ್ಮ ಹೋಂಡೈನ ಪ್ರೊಪ್ರೈಟರ್ ಆದ ಪ್ರಕಾಶ್ ಕಾಂಚನ್ ಅವರು ಇದ್ದಾರೆ, ಅವರನ್ನು ಕೂಡ ಅನಿಲ್ ಚಂದಪ್ಪ ಪೂಜಾರಿ ಲಾವಣ್ಯ ಬಲ್ಲಾಲ್ರನ್ನು ಕೂಡ ಸ್ವಾಗತಿಸುತ್ತೇನೆ. 1308 ನಮ್ಮ ಕನಚೂರು ಸಮೂಹ ಸಂಸ್ಥೆಯ ಆಡಳಿತ ನಿರ್ದೇಶಕರಾದಂತಹ ಇರ್ಮಾಲ್ ರೋಹಿತ್ ಹೆಗ್ಡೇರ್ನ 2ನೇ ನಂಬರ್ ದೇರ್ಲು ಕುಶ ಕರೆಕ್ಟ್ ಅವೇರಿ ಇಡಕದ ಇವತ್ತನ ಡಿಕೆಶಿ ಅವರ ಆಪ್ತ ಸಹಾಯಕರಾದಂತ ಲವ ಕರೆಕ್ಟ್ ಕೂಡ ಸ್ವಾಗತಿಸುತ್ತೇನೆ. ಪುಷಾರನ ಕಣಪಾಲೆ ದೇರ್ಲು ಯಾನ್ ತೂತು ನಿಜ ಅಕ್ಷರಗಳಿಂದ ಬರೆದಿಡುವಂತಹ ಈ ಕಂಬಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮತ್ತು ಎಲ್ಲ ಮಾನಿಗಳಿಗೆ ಹಾಗೂ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನ ತಿಳಿಸುತ್ತಾ, ಆತ್ಮೀಯರೇ, ಇದು ನನಗೆ ಹೊಸದು. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಿಂದ ಬಂದಂತವನು. ಇದರ ಬಗ್ಗೆ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ ಅಂದರೂ ಸಹ ಮಾಧ್ಯಮ ಟಿವಿಯಲ್ಲಿ ಸಹ ನೋಡಿದ್ದೇನೆ. ಎಷ್ಟೊಂದು ವೀರಾವೇಶವಾಗಿ ತಾವು ಆ ಕೋಣವನ್ನ ಓಡಿಸಿಕೊಂತ ಬರ್ತೀರಿ. ನನಗೆ ನೆನಪಾಗ್ತಾ ಇದೆ ಉತ್ತರ ಕರ್ನಾಟಕದ ಸಚಿವರಾಗಿ ನಾರಿನಡಿಗುತ್ತು ವಿಜೇಶ್ ವೇಣುಗೋಪಾಲ್ ಇತರ ಎಲ್ಲಾ ಕಾರ್ಯಕ್ರಮಗಳನ್ನ ಬದಿಗಿತ್ತು ನಮ್ಮ ಕಂಬಳದ ಮೇಲೆ ಅಭಿಮಾನ ಬಿಟ್ಟು ಬಂದಿದ್ದೀರಿ. ನಿಮ್ಮನ್ನ 12:33 ನಾರ್ಯ ನಡಿಗುತ್ತು ವಿಜೇಶ್ ವೇಣುಗೋಪಾಲ್ ನಾಯ್ಕರ್ನ 1ನೇ ನಂಬರ್ ದೆರ್ಲು ಇರ್ಮಾಲ್ ರೋಹಿತ್ ಹೆಗ್ಡೇರ್ನ 1ನೇ ನಂಬರ್ ದೇರ್ಲು ಕುಶ ಕರೆಕ್ಟ್ ಅನಂತಾಳಿ ಗಣೇಶ್ ನಾರಾಯಣಾಚಾರ್ಯರು ಲವ ಕರೆಕ್ಟ್ ಕಂಬಳ ಸಮಿತಿ ಅಧ್ಯಕ್ಷರು ಈಗ ಸೂತ್ರ ಬಯಲು ಅನಿಲ್ ಚಂದಪ್ಪ ಪೂಜಾರಿ 1ನೇ ನಂಬರ್ ದೇರ್ಲು ನಾರಾಯಣ ನಡಿಗುತ್ತು ವಿಜೇಶ್ ವೇಣುಗೋಪಾಲ್ ನಾಯ್ಕರ್ನ 2ನೇ ನಂಬರ್ ದೇರ್ಲು ಅವರನ್ನ ಪ್ರೀತಿಯಿಂದ ಅಣ್ಣ ಕಣಪಾಲೆ ತಕೊಳ್ಳಾರ ಸ್ವಾಗತಿಸುತ್ತಿದ್ದಾರೆ. ರಬಕ್ಕ ಬರೋಡು ಬಿತ್ತಾರ ನನ್ನ ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ 1ನೇ ನಂಬರ್ದ ನಾವರ್ತಮಲ್ಲ ಕರಿಣೆ ಕಂಬಳದ 1ನೇ ಬಹುಮಾನದ ತೀರ್ಪಡೆಯಿನರ್ಲು ಕಂಬಳವನ್ನ ಪ್ರೋತ್ಸಾಹಿಸಲು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವಂತಹ ಕಂಬಳ ಸಮಿತಿ ಗೌರವಾಧ್ಯಕ್ಷರು ಸರಿ ದಯವಿಟ್ಟು ಮಿತ್ತಕೋಡಿ ಹೆಂಕಪ್ಪಗಾಜರ್ ಅವರು ಕೂಡ ಕಳೆದ ವರ್ಷದ ನಮಗೆ 1 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಮನವಿ ಮಾಡಿ 80 ಲಕ್ಷ ತಾವು ಇವತ್ತು ಬಿಡುಗಡೆ ಮಾಡಬೇಕಂತ ಹೇಳಿಕೊಂಡು ಕಳೆದ ವರ್ಷದ್ದು ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಯುವಜನ ಸೇವಾ ಕ್ರೀಡಾ ಸಚಿವರಿಗೆ ಸ್ಮರಣಿಕೆ ನೀಡಿ ಕಂಬಳದ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಅವರನ್ನು ಪಂದ್ಯದ ಗುತ್ತು ಪ್ರವೀಣ್ ಆಳ್ವೇರ್ನ 1ನೇ ನಂಬರ್ದ 1284 ಪ್ರವಾಸೋದ್ಯಮ 1296 ಸಚಿವರು ಕೂಡ ಆಗಿರುವಂತಹ ಎಚ್.ಕೆ. ಪಾಟೀಲ್ ಸಾಹೇಬ್ರವರನ್ನ ಗೌರವಿಸ್ತಾ ಇದ್ದಾರೆ. ನರಿಂಗಾನ ಕಂಬಳೋತ್ಸವ ಸಮಿತಿಯ ಪರವಾಗಿ ಅಲ್ಲ ಮಂಜಟ್ಟಿರುವಂತ ಪಿರಬೋಲಿ ಕಲೆ, ಸಂಸ್ಕೃತಿ, ಧಾರ್ಮಿಕ, ಶೈಕ್ಷಣಿಕ ಬೇರೆ ಬೇರೆ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಬಂದವರು. ಹಾಗೆ
ಚೆಂಡೆಯವರು ಮಹಾದ್ವಾರದ ಬಳಿ ಬರಬೇಕಿದೆ. ಚೆಂಡೆಯವರು ದಯವಿಟ್ಟು ಚೆಂಡೆಯವರು ಇಲ್ಲಿ ಬನ್ನಿ, ಪೋಡಿಯಂ ಹತ್ರ ಬನ್ನಿ. ಚೆಂಡೆಯವರು ಪೋಡಿಯಂ ಹತ್ರ ಬನ್ನಿ ದಯವಿಟ್ಟು. ಮುಂದಿನ ಸನ್ಮಾನ ಟಿ.ಜಿ. ರಾಜಾರಾಮ್ ಭಟ್ರು ಕೇವಲ 35 ರೂಪಾಯಿ ಖಜಾನೆಯಲ್ಲಿ ಇದ್ದದ್ದನ್ನು ನೋಡಿ ಯಾರು ಕೂಡ ಅಧ್ಯಕ್ಷ ಸ್ಥಾನ ವಹಿಸಲು ಸಾಧ್ಯ ಇಲ್ಲ. ಆದ್ರೆ ಆ 35 ರೂಪಾಯಿಯನ್ನ ಪಡ್ಕೊಂಡು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಇದೀಗ ನರಿಂಗಾಲ ಕಂಬಳ ಸಭಾ ಸಮಿತಿಯ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡು ಇದೀಗ ತಮ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಈ ರಾಜ್ಯ ಕಂಡಂತಹ ಧೀಮಂತ ಮುಖ್ಯಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದ ಅಭಿವೃದ್ಧಿಯ ಬಗ್ಗೆ ಪಣ ತೊಟ್ಟಂತಹ ಗೌರವ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದೀಗ ನಮ್ಮ ದೇಶದ ಮಾತನಾಡಲಿಕ್ಕಿದ್ದಾರೆ. ಶಾಂಡಿ ಪೂಜಾರ ನಂಬರ್ದ ಕುಶಕರೆಟ್ ಬತ್ತನ 12:45 13:43. ಬಂಧುಗಳೇ, ವೇದಿಕೆ ಇರುವಂತ ನಮಸ್ಕಾರಗಳು. ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷ ಅಂತ ಮಿತ್ರ ಯುಟಿ ಖಾದರ್ ಅವರೇ, ಕಕೆಬದ ಪೆಂಗಾಳು ಬಾಬು ತನಪ್ಪಗೌಡರನ ನೇರದ ಮಲ್ಲ ಒತ್ತೇರ್ಲು ಲೋಕಲ್ಲಿ ಬರೋದಿಪ್ರ ಕಕ್ಕೆ ಪದವು ಪೆರಂಗಾಳು ಬಾಬು ತನೆಪ್ಪಗೌಡರನ ಕಕ್ಕೆ ಪದವು 12:03 ಅಣ್ಣ ಪತ್ತಿ 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 ಅಲ್ಲೇ ಈ ಮಾಮ್ಮಾಯಿ ಕಲ್ಲೇರು ಬಂಜಿ ಕುಡಿಯಲು ಗೊತ್ತದಾಗಲ್ಲ ಕರೆಕ್ಟ್ ಇರಾ ಸೂತ್ರ ಬಯಲ್ದಾಗಲು ಕುಶ ಕರೆಕ್ಟ್ ಲವ ಕರೆಕ್ಟ್ ಬತ್ತನ ಶ್ರೀ ಮಾಮ್ಮಾಯಿ ಕಲ್ಲೇರಿ ಪಂಜಿ ಕುಡಿಯಲು ಗೊತ್ತು ನಾರಾಯಣ ಪೂಜಾರನಲ್ಲೂ 11:72 12:26. ಅಣ್ಣ ನಿಖಲ್ ಅಲ್ಪ ಮತ ಅಂಚೆ ಬೊಬ್ಬೆ ಬಣ್ಣ ಅಣ್ಣ ಅಲ್ಪ ಉತ್ತಾರ ಬಜಿ ಉತ್ತಿ ಪಕ್ಕ ದೇವರ್ಲೆ ಕೂತೋಡು. ಹಲೋ ನಾವೇ ಕುಶ ಕರೆಕ್ಟ್ ಮರಳಿ ಕೇಳಿಂಗ ಮನೆ ತಗಲಲ್ಲ ಅವ ಕರೆಕ್ಟ್ ಕೊಂಡಾನ ನಡ್ಕು ಮರದಾಗಲೇ ಕುಶ ಕರೆಕ್ಟ್ ಬರ್ತನ ಮರೋಡಿ ಕೆಳಗಣ ಮನೆ ಕೃತೇಶ ಅನ್ಯ ಪೂಜಾರಣ ವಂಜನೆ ನಂಬರ್ದಲ್ಲೂ 12:10 14:57. ಪರಂಗಿಪೇಟೆ ಗರಡಿ ಮನೆ ಸೋಮಯ್ಯ ಸೆಕ್ಟರ್ಗಳ ಕುದ್ರಿಪಾದ ಬಂಡಾರ ಮನೆ ಪ್ರೇಮ ಶೀನ ಕುರಿ ಕಾರ್ಯಕಲ ಅಮ್ಮೆಂಬಳ ನಟ್ಟಿಕ್ಲೋ ವಸಂತ ಕರಕೇರಲ್ಲ ಹಳೆಂಗಡಿ ಕೊಪ್ಪಳ ನಂದು ಗೋಕುಲ ಕೃತಿ ಕೃಷ್ಣ ಪೂಜಾರುಲ್ಲ ನಾವಿರ್ದ ಎಲ್ಲಿ ಬಗದಲ್ಲಿ ನಿಜ ಮಾಡ್ರಾಗ್ಲಿ ಕರಣಿ ನೇಮಲ್ಪರ್ ಈ ತಾರೀಕು ಬರ್ಪಾರ. ಹಲೋ ರಡ್ಡು ಜೊತೆ ಕಣಪಲ್ಲ ಇರಲು ಬಾಕಿ ಉಲ್ಲ ನಾನು ಉಳ್ಳೇರು ಇತ ಲವ ಕರೆಕ್ಟೆ ರಾಯ ಶೀತಲ ತಕೊಳ್ಳಿರಿ ಕುಶ ಕರೆಕ್ಟೆ ಬಲ್ಲಂಬಲ್ಲಿ ಮಗಳು ಬೈನೂರು ಶಶಿ ತಕೊಳ್ಳಿರಿ ஒரு ರಪ್ಪಕ್ಕಾಕ್ಲೇನು ಬಿಡ್ಪೌಡು ನೇ ಇರಾಯ ಒಕ್ಕಂಬ ಲವ ಕರೆಕ್ಟ್ ಕುಶ ಕರೆಕ್ಟ್ ಬೋಳದ ಗೊತ್ತು ಸಿ ನಾಯರದ ಮಲ್ಲ ವಿಭಾಗದ ಸಾಲು ಕುಶಕರೆತ ಬೋಳದ ಗೊತ್ತು ಸತೀಶ್ ಶೆಟ್ಟರ್ 3ನೇ ನಂಬರ್ದಲ್ಲೂ 13:15 13.15 13.27. ಬೆಳ್ಳಾರೆ ಕುಂಟುಗುಡಿ ಗೊತ್ತು ಸುರೇಶ್ ಪ್ರಭಲ್ ಸೆಟ್ರು ಕುಸಕರೆಕ್ಲ ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ 2ನೇ ನಂಬರ್ದಲ್ಲೂ ಲವ ಕರೆಕ್ಟ್ ಬಲೆ 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 ಬೋಳದ ಗೊತ್ತು ದಾಖಲೆ ಲವ ಕರೆಕ್ಟ್ ಬೋಳದ ಗೊತ್ತು ಬಿ ಲವ ಕರೆಕ್ಟ್ ಕುಶ ಕರೆಕ್ಟ್ ಬೆಳ್ಳಾರೆ ಕೊಟ್ಟು ಬಿಡಿ ಗೊತ್ತು ಕುಶಕ್ಕರೆತ ಬೆಳ್ಳಾರೆ ಕೊಂಡ ಬಿಡಿ ಗೊತ್ತು ಸುರೇಶ್ ಪ್ರಮೋದ್ ಶೆಟ್ರಿಯಲ್ಲೂ 12:80 12:83. ಅಂದ್ರೆ ನನ್ಲ ಅಂಜೆ ನಕಲುಲ್ಲರ ಅಲ್ಪ ಒಂದು ಗೌರವ ಪಂಡ ಅಲ್ಪಡ್ದು ಜಪ್ಪೊಡು ನಿಕುಲ್ ಹಾಕೊಡು ಗೌರವ ಪಣೊಂದು ಇಪ್ಪು ನಿಂಕಲು
ಹಾಂ